ತುಳು ಕಲಿಕಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಖಿಲ ಭಾರತ ತುಳು ಒಕ್ಕೂಟ ಕುಡ್ಲದ ಮತ್ತು ಪುತ್ತೂರು ತುಳುಕೂಟ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಆಶ್ರಯದಲ್ಲಿ ಚಾತುರ್ಪುದ ಮಾನಾದಿಗೆ 2019 ಕಾರ್ಯಕ್ರಮ ಇದೇ ಜೂನ್ 22ರಂದು ನಡೆಯಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಿಟ್ಟೆ ಶಶಿಧರ್ ಶೆಟ್ಟಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತುಳು ಭಾಷೆಯನ್ನು 3ನೇ ಐಚ್ಛಿಕ ಭಾಷೆಯನ್ನಾಗಿ ತೆಗೆದುಕೊಂಡು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಪುತ್ತೂರು ಬಂಟರ ಭವನದಲ್ಲಿ ಜೂನ್ 22ರಂದು ಚಾತುರ್ಪುದ ಮಾನಾದಿಗೆ 2019 ಕಾರ್ಯಕ್ರಮದಲ್ಲಿ ಗೌರವಿಸಲಿದ್ದೇವೆ ಅಂತ ಹೇಳಿದ್ರು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಮಾತನಾಡಿ, ತುಳು ಭಾಷೆಯಲ್ಲಿ ಪರೀಕ್ಷೆ ಬರೆದು ಭಾಷಾ ಬೆಳವಣಿಗೆಯ ಕೀರ್ತಿ ಪತಾಕಿಯನ್ನು ವಿದ್ಯಾರ್ಥಿಗಳು ಹಾರಿಸಿದ್ದಾರೆ. ಭಾಷೆ ಹಾಗೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕಿದೆ ಅಂತ ಹೇಳಿದ್ರು. ಅಖಿಲ ಭಾರತ ತುಳುಕೂಟ ನಿರಂತರ ಹೋರಾಟ ಮತ್ತೊಂದೇ ಉಂಟು. ಈ ಮಿಲೆಟ್ ಎಂಗುಲು ಈ ತುಳು ಗ್ಲೆಟ್ಟಿಗೆ ಬೋಡಾದ ವಿದ್ಯಾರ್ಥಿ ದಿಸಟೆ ಜೋಕ್ಲೆ ಕೊಂಚ ತುಳುಕ ಕೊಲಬು ಕೊಟ್ಟಾರೆ ಬೋಡಾದ SLC ಪರೀಕ್ಷೆ 100 ಮಾರ್ಕ್ ಅಂಚನೆ ಪಾಸ್ ಆತಿನ ಜೋಕ್ಲೆಗೆ ಮಾನಾದಿಗೆ ಮಲ್ಪನ ಕಾರ್ಯಕ್ರಮನು ಎಲ್ಲ 22 ತಾರೀಕು ಪುತ್ತೂರುದ ರಾಮಕೃಷ್ಣ ವಿದ್ಯಾಸಂಸ್ಥೆದ ಒಟ್ಟುಗೆ ಪುನಃ ಎಂ ಸುಂದರಾಮ ಶೆಟ್ಟಿ ಸಭಾಭವನ ಅಂದ್ರೆ ಬಂಡರ ಭವನೋಡು